ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಕಾರದೊಂದಿಗೆ ಸಹಯೋಗದಿಂದ ನಡೆಯುವಂತಹ ದೊಡ್ಡ ಉತ್ಸವ. ಈ ಉತ್ಸವದಲ್ಲಿ ನಮ್ಮ ಭಾಷೆಯನ್ನು ಕೂಡ ಆಚರಿಸಬೇಕು, ನಮ್ಮ ಆಚರಣೆಯನ್ನು ಕೂಡ ಆಚರಿಸಬೇಕು, ನಮ್ಮ ಒಂದು ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು ಕೂಡ ಎತ್ತಿ ಹಿಡಿಯಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಈ ಭಾಷೆಗೆ ಬಹಳ ಒತ್ತಡ ಕೊಟ್ಟಿರುವಂಥದ್ದು ನಮ್ಮ ಸಿನಿಮಾಗಳು, ಕಲೆಯ ಮುಖಾಂತರ ನಮ್ಮ ಭಾಷೆಯನ್ನ ಜಾಗತಿಕ ಭೂಪಟದಲ್ಲಿ ಅತಿ ಎತ್ತರಕ್ಕೆ ಕೊಂಡೊಯ್ಯುವಂತಹ ಒಂದು ಸಾಧನೆಯನ್ನ 1971 ಹಿರಿಯರು ಮಾಡ್ತಾ ಬಂದಿದ್ದಾರೆ. ಪಂಚಾಯತ್ ಪ್ರತಿ ಒಂದು ಕ್ಷೇತ್ರದಲ್ಲಿ ನಮ್ಮ ಸುಧಾರಣ ಮತ್ತೊಂದು ಬೈದ ಮಲ್ಲ ಮಟ್ಟದ ಕೊಡುಗೆ ಕೊರೋನ್ ಬೈದ ಇಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಒಟ್ಟು ಸೇರುವಂತ ಸುಮಾರು ಸಲ ಇಂಚಿತ್ತಿನ ಒಂದು ಮಲ್ಲ ಕೆಲಸ ಪೂರ ಒಟ್ಟು ಸೇರೋದು ಮತ್ತೊಂದು ಬೈದರು. ಪ್ರತಿ ಸರ್ತಿನ ಒಟ್ಟು ಸೇರೋದು ಮತ್ತೊಂದು ಬಂದಾಗ ನಂಗೆ ಆ ಮಟ್ಟದ ಸಪೋರ್ಟ್ ಇಚ್ಚಿ ನಮ್ಮ ಏಪಲ ಬಂದಿತ್ತೆ. ಇನ್ನು ನಮ್ಮೊಟ್ಟಿಗೆ ಸರ್ಕಾರ ಜೊತೆಗೆ ಸೇರೋದು ಬಹುಶಃ ಅದು ಎಟ್ಟೆ ಒಂದು ಬೆಳವಣಿಗೆ ಈ ಮುಖಾಂತರವನ್ನ ದುಂಬಲು ಈ ಒಂದು ನಮ್ಮ ಭಾಗದ ಕಲಾವಿದರಿಗೆ ಅನಾಥ ಸರ್ಕಾರದ ಒಂದು ಸಹಾಯದೊಟ್ಟಿಗೆ ನಾವು ಮಲ್ಲ ಮಟ್ಟದ ಒಳ್ಳೆಯಳು ಪಂಪನ ಒಟ್ಟು ಸೇರೊಂದು ದೊಡ್ಡದಲ್ಲಾದ ಕಾರ್ಯಕ್ರಮ ಶುರು ಮಾಡಿಕೊಂಡಿಲ್ಲ ವಿನಂತಿ ಮತ್ತೊಂದು ಎಗಳೊಟ್ಟಿಗೆ ಇನಿ ಅನ್ಪಂಡೆ ಪೆರ್ಮೇಲೆ ಕೊರ್ಪುರಂಚಿನ ಮಸ್ತ್ ಮಲಮಲ್ಲ ಕಲಾವಿದರು ನಮ್ಮೊಟ್ಟಿಗೆ ಬಹುಶಃ ಇನಿ ನಮ್ಮ ಕೊಡಲ ಮಸ್ತ್ ನಮ್ಮ ತಿಗಲ ಮಿತ್ತು ಮತ್ತೊಂದು ಪೋಂದುಲ್ಲ ಅಂತಂದ ಆಯ್ಕೆ ಕಾರಣ ನಮ್ಮೊಟ್ಟಿಗೆ ರಾಜಣ್ಣ ಮಲ್ಪೊಳ್ಳಿರು. ಸೊ ಅಂಚಾದ ಅರಣ್ಯ ಯಾನಿ ಸುಳುಕಾಲ ವೇದಿಕೆಗೆ ಎದುಕೊಂಡದಕ್ಕೆ ನಮ್ಮ ಮಾತನ್ನ ಜೋಡದ ಕೈ ಕಾಣಲಿಕ್ಕೆ ಈ ಒಂದು ಕರಾವಳಿ ಭಾಗದ ಕಲಾವಿದರಿಗೆ ಕನ್ನಡ, ಮಲಯಾಳಂ ಅಂಚನೆ ಇಡೀ ಭಾರತ ಸಿನಿಮಾ ರಂಗ ತರಗತಿ ತೂಗುವ ಚಿತ್ರ ಮಲ್ಲ ಕಜ್ಜನ ಮಾತ್ಮ ಚಿತ್ರ ರಾಜ್ಬಿ ಶೆಟ್ರೆ ಇದಕ್ಕೆ ಏಕಲ ಪರವಾದ ಮೊಟ್ಟೆಯ ಸ್ವಾಗತ ಬಯಕೊಂಡು ಇದರ ಜೊತೆಗೆ ಇವತ್ತು ಇಷ್ಟು ದೊಡ್ಡ ಮಟ್ಟಿನ ಸಹಕಾರ ಸಿಗ್ಬೇಕಂತದಕ್ಕೆ ಕಾರಣ ಹಲವಾರು ವರ್ಷಗಳ ಹಿಂದೆ ಒಂದು ಸಣ್ಣ ಬೀಜವನ್ನು ಬಿತ್ತಿ ಆ ಮುಖಾಂತರವಾಗಿ ಅದು ಮರವಾಗಿ ಬೆಳೆದು ಅದ್ರ ಹಣ್ಣುಗಳನ್ನು ಪಡೆದುಕೊಂಡು ಆಸ್ವಾದಿಸ್ತಾ ಇದ್ದೀವಿ. ರಿಚರ್ಡ್ ಕ್ಯಾಸ್ಟಿಂಗ್ ಸರ್ ನಮ್ಮ ಜೊತೆಗಿದ್ದಾರೆ. ಇವತ್ತಿಗೆ ನಾವು ಎಷ್ಟೇ ರೆಕಾರ್ಡ್ಗಳ ಬಗ್ಗೆ ಮಾತಾಡಿದ್ರು ಕೂಡ ಅವರು ಮಾಡಿರುವಂತಹ ರೆಕಾರ್ಡ್ಗಳು ಬಹಳಷ್ಟು ದೊಡ್ಡ ರೆಕಾರ್ಡ್ ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಅದರ ಜೊತೆಗೆ ಸಿನಿಮಾದ ವಿತರಕರಾಗಿ, ಸಿನಿಮಾದ ನಿರ್ಮಾಪಕರಾಗಿ ಇವತ್ತಿನ ಈ ಒಂದು ಬೆಳವಣಿಗೆಗೆ ಅವರು ಕೂಡ ಮಾಡಿರುವಂತಹ ಕೆಲಸ ಕಾರ್ಯದಿಂದಾಗಿ ನಾವು ಜೊತೆಗೆ ಸೇರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಟಿ ಎಸ್ ಶ್ರೀನಿವಾಸ್ ಸರ್ ಅರೆನಾಯಕರು ಹಿರಿಯರ ಒಂದು ವರ್ಗ ವೇದಿಕೆಗೆ ಎದುರೋದಿಲ್ಲ. ಅಂಚನೆ ತುಳು ಚಲನಚಿತ್ರ ನಿರ್ಮಾಪಕರ ಸಂಘ ನಿರ್ಮಾಪಕರ ಹೆಜ್ಜಿ ನಾಡ ಬಹುಶಃ ಸಿನಿಮಾದ ಬರ ಸಾಧ್ಯ ಹೆಜ್ಜಿ ನಮ್ಮೊಟ್ಟಿಗೆ ಆಯ್ತು ಅಧ್ಯಕ್ಷರ ಚಿತ್ರದ ಸರ್ ಎಗಳೊಟ್ಟಿಗೆ ಅದೆಲ್ಲ ಈ ಕೊಡ್ತಿರೋ ವೇದಿಕೆಗೆ ಎದುರೋದಿಲ್ಲ. ಇದು ಮಾತ್ರ ಒಟ್ಟು ಸೇರಿದಾಗ ನಮ್ಮ ಚಿತ್ರ ಮಲ್ಲ ಒಂದು ಬೇರೆ ನಂಗೆ ಥಿಯೇಟರ್ ಹೆಚ್ಚಿ ಬಹುಶಃ ನಾನು ಒಂತೆ ಸಮಯ ಇತ್ತಿನ ಆಲ್ರೆಡಿ ಆಗಿ ವ್ಯವಸ್ಥೆ ಮತ್ತೊಂದು ಬರೋದಿಲ್ಲ. ನಾನು ಒಂತೆ ಸಮಯ ಆ ಪಾತ್ರ ಕೇಂದ್ರ ತಿಕ್ಕು ನಮ್ಮೊಟ್ಟಿಗೆ ಭಾರತ್ ಸಿನಿಮಾಸ್ ಬಾಲಕೃಷ್ಣ ಶೆಟ್ಟಿ ನಮ್ಮೊಟ್ಟಿಗೆ ಅರೆಗಂದಿ ಜೋಡಬೇಕಾಯ್ತು ಕಾಲೇಜಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ತುಳು ಸಿನಿಮಾಲೇ ಗಂಧ ಮಲ್ಲ ಮಟ್ಟದ ಒಂಜಿ ಕೊಡುಗೆ ಕೊರೋದು ಬೈದ ಐತ ಒಟ್ಟಿಗೆ ಇಡೀ ಮಸ್ತ್ ಮಲಮಲ್ಲ ಕಲಾವಿದರು ಒಟ್ಟು ಸೇರೋದ ಪೂರರೆಲ್ಲ ವೇದಿಕೆಗಳೆತ್ತರ ನಾಡು ಎದುರುಡುತ್ತಾರೆ ಜನ ಪೂಜಿದ್ದೆ ಅನ್ನೋ ಎಲ್ಲಿಯ ಅಭಿಪ್ರಾಯ ಅಂಚಾದು ನಮ್ಮ ಪೂರ ಇನಿ ಒಂಜಿ ಕೈತ ಐನು ಬೇರೆ ಒಟ್ಟು ಹೆಚ್ಚು ಸೇರೋಂಟ ಅಂಚೆ ನಾವು ಪೂರ ಒಟ್ಟು ಸೇರೋದ್ರಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರೋದು ಕೂಡ ಎದುರುಳಿತಿನ ಹಿರಿಯಕ್ಲೆ ಒಂಜಿ ಒಳ್ಳೆ ಕೈತಾಟಿ ಬರೋದು ನಿರ್ಮಾಪಕರಿಗೆ ಮಸ್ತ್ ಚೆನ್ನಾಗಿ ನಿಕ್ಲೆಗಳು ಆತ್ಮೀಯ ಸ್ವಾಗತ ಬಯಕೊಂಡು ನಮ್ಮ ಜೊತೆಗೆ ಶಾಮೀಲ್ ಹಾಗೆ ಸಚಿನ್ ಅವರು ಜೊತೆ ಆಗ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳಿಗೆ ಹೂಗುಚ್ಛವನ್ನು ನೀಡಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಎಗಳೊಟ್ಟಿಗೆ ಶ್ರೀಯುತ ರಾಜ್ಬಿ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ, ಶ್ರೀಯುತ ಟಿ ಎಸ್ ಶ್ರೀನಿವಾಸ್ ಸರ್ ಎಗಳೊಟ್ಟಿಗೆ ಸೇರೋದ್ರೆ ಅವರಿಗೆ ಆತ್ಮೀಯ ಸ್ವಾಗತ, ಶ್ರೀ ರಿಚರ್ಡ್ ಕ್ಯಾಸ್ಟಿಂಗ್ ಸರ್ ಎಗಳೊಟ್ಟಿಗೆ ಅವರಿಗೆ ಆತ್ಮೀಯ ಸ್ವಾಗತ, ಸಂತೋಷ್ ಸರ್ ವೇದಿಕೆ ಅವರಿಗೆ ಸ್ವಾಗತ, ನಂದನ್ ಸರ್ ಅಂಚನೆ ಬಾಲಕೃಷ್ಣ ಶೆಟ್ಟಿ ಥ್ಯಾಂಕ್ ಯು ವೆರಿ ಮಚ್. ನಮ್ಮೊಟ್ಟಿಗೆ ಈದ್ ಪೂರ ಜೊತೆ ಸೇರೋದು ನಾಡ ಐಕೆ ಒಂದು ಸೈಲೆಂಟ್ ವಾರಿಯರ್ ಬರ್ತೇವೆ ಆ ಏಪಲ ವೇದಿಕೆಗೆ ಬರ್ಪುಜೇರು ಇನ್ನು ಲೆಪ್ಪೋಡು ಒಂದು ಎಲ್ಲರ ಒಂಜಿ ಆಸೆ ಶ್ರೀ ಯತೀಶ್ ಬೈಕಂಪಾಡಿ ಒಂದು ಜೋಡದ ಕೈತಾಟಿ ಬರೋಡು ಅರೆಗೆ ಜೋಡದ ಕೈತಾಟಿ ಶ್ರೀ ವಿಜಯ್ ಕುಮಾರ್ ಪಟೇಲ್ ಬಲ್ಸರ್ ಎಗಳೊಟ್ಟಿಗೆ ಅರೆಗಳ ನಾಯಕರು ವೇದಿಕೆಗೆ ಎದುಕೊಂಡಲ್ಲ, ಪ್ರಕಾಶ್ ಪಾಂಡೇಶ್ವರ ಎಗಳೊಟ್ಟಿಗೆ ಅರೆಗಳ ಹೋಗಿದ ಸ್ವಾಗತ, ರವಿರೇ ಕಳಸ ಎಗಳೊಟ್ಟಿಗೆ ದಿಸ್ ಇಸ್ ಅ ಕಲೆಕ್ಟಿವ್ ಎಫರ್ಟ್ ಅಂತ ಅಂದ್ರೆ ಮಾತ್ರ ಒಟ್ಟು ಸೇರಿದಾಗಲೇ ಅಲ್ಪ ಮಸ್ತ್ ಶಕ್ತಿ ಸೃಷ್ಟಿ ಆಗ್ಬೇಕು. ನಿಖಲು ಶಕ್ತಿ ಜಿಂಜಾವನ್ ಬೈದರೆ ಅಂಚ ನಿಖಲ್ನ ಶಕ್ತಿ ಒಟ್ಟು ಕೊತ್ತೊಂದು ನಿಖಲ ಒಂಜಿ ಆ ಒಂಜಿ ಛಲ ಬಿಡದ ತ್ರಿವಿಕ್ರಮ ಅಂತ ಅಂತಾರೆ. ಎತ್ತು ವರ್ಷ ವ್ಯವಸ್ಥೆ ಸರಿ ಚಿಂತಾನ ನಿಖಲು ಛಲ ಬಿಡದ ಆ ಕೆಲಸ ಮತ್ತೊಂದು ಈಗ ವ್ಯವಸ್ಥೆ ಸರಿಯಾದ ಚಿತ್ರ ಪೊರ್ತುಗೆ ಸೇರುವಂತ ನಿಲ್ವ ಇದು ಬರಿಗೆ ಫಿಲ್ಮ್ ಫೆಸ್ಟಿವಲ್ ಬೆಳಕು ಮಾತ್ರ ಅಲ್ಲ, ಈ ಮುಖಾಂತರವಾಗಿ ಇನ್ನು ಮುಂದಕ್ಕೆ ಇಲ್ಲಿಗಾಗಲೇ ನಾವು ನಮ್ಮ ಸಾಮರ್ಥ್ಯವನ್ನು ಬಹಳಷ್ಟು ಬಾರಿ ತೋರಿಸಿದೀವಿ. ಇದು ಬಹುಶಃ ಕರ್ನಾಟಕ ಸರ್ಕಾರ ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಜೊತೆಗೆ ಸೇರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ನಾವೆಲ್ಲರೂ ಆ ದೇವರನ್ನ ಸ್ಮರಿಸಿಕೊಂಡು ಈ ದೀಪವನ್ನು ಬೆಳಗುವ ಮುಖಾಂತರ ಇಲ್ಲಿನ ಕಲೆಗೆ, ಇಲ್ಲಿನ ಕಲಾವಿದರಿಗೆ, ಇಲ್ಲಿನ ಭಾಷೆಗೆ, ಇಲ್ಲಿನ ಸಿನಿಮಾಗಳಿಗೆ ಇನ್ನಷ್ಟು ಬೆಳಕು ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಎಲ್ಲರೂ ಜೊತೆಯಾಗಿ ಈ ದೀಪವನ್ನು ಬೆಳಗಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ.
ಸರ್ ಸರ್ ಒಂದು ನಿಮಿಷ ಸರ್ ಒಂದು ಅಣ್ಣ ಅಣ್ಣ ಇಂಚು ಬಾ ನಿಲ್ಲಿಸುವ ಪ್ರಕಾಶ ನಾನು ಇದ್ದಾರೆ ಎಸ್ ಅಣ್ಣ ಒಂದು ನಿಮಿಷ ನಿಲ್ಲಿ ವೇದಿಕೆ ಇಡುದು ಈ ಕಲರ್ ಮಸ್ತ್ ವರ್ಷ ತಗೊಂಡ್ ಬೈದಾರೆ ಸರ್ ಇಂಚ ಪೂರೆಲ್ಲ ಒಟ್ಟು ಸೇರೋದು ಈ ಚಿತ್ರದಲ್ಲಿ ಮಲ್ಲ ಪರಬಾವಳು ಅದಕ್ಕೋಸ್ಕರ ನನಗೆ ಸಿನಿಮಾ ಮಲ್ತೊಂದು ಇಕ್ಲೈಕ್ ಕೊಡುವಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಅಂತ ಕೊಡ್ತಾರೆ ಹೆಸರು ಸರ್ ಈರೋಜಿ ಗಂಟು ಪಾತ್ರ ಏನು ಖುಷಿ ಆಗೋದು ನೀವು ಒಟ್ಟು ಸೇರೋದಲ್ಲಿ ಇತ್ತು ಮಲ್ಲ ಪರ್ಬನ ಆಚರಣೆ ಮಾಡ್ತಾರೆ ಸರ್ ಒಟ್ಟಿಗೆ ಮರ ಮಾತು ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯಲ್ಲಿ ಬಂದಿರುವ ಎಲ್ಲ ನಿರ್ಮಾಪಕ ನಿರ್ದೇಶಕ ಕಲಾವಿದರು ತಾಂತ್ರಿಕ ವರ್ಗದವರೇ ಅಭಿಮಾನಿಗಳೇ ಮಾಧ್ಯಮದ ಮಿತ್ರರೇ ಫೆಸ್ಟಿವಲ್ ಹೇಳಿದಾಗ ಹಾಗೆ ನಮಗೆ ನೆನಪು ಬರೋದು ಹಬ್ಬ ಇದೊಂದು ಪ್ರಾದೇಶಿಕ ಭಾಷಾ ಚಲನಚಿತ್ರಗಳ ಹಬ್ಬ ಮೊತ್ತ ಮೊದಲು ನಾನು ಕರ್ನಾಟಕ ಸರ್ಕಾರ ಕರಾವಳಿ ಉತ್ಸವ ಹಾಗೂ ಈ ಕಾರ್ಯಕ್ರಮವನ್ನು ಆರ್ಗನೈಸರ್ಸ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೊಂದು ಒಳ್ಳೆ ಸಂದರ್ಭ ಈ ಬೆಳವಣಿಗೆ ಅಪರೂಪದಲ್ಲಿ ಆಗ್ತಾ ಇದೆ ಮಂಗಳೂರಲ್ಲಿ ಇದು ವರ್ಷಕ್ಕೊಮ್ಮೆ ತುಳು ಫೆಸ್ಟಿವಲ್ ಅಲ್ಲ ಕರಾವಳಿ 5 ಭಾಷೆ ಚಿತ್ರಗಳ ಒಂದು ಫೆಸ್ಟಿವಲ್ ನಡೆದರೆ ಸಿನಿಮಾ ನೋಡದವರಿಗೆ ಹೊರಗಿಂದ ಬಂದವರಿಗೆ ಮತ್ತು ಎಲ್ಲರಿಗೂ ಒಂದೇ ಸೂರಿನಲ್ಲಿ ಎಲ್ಲ ಸಿನಿಮಾಗಳನ್ನು ಧರ್ಮಾರ್ಥಕವಾಗಿ ನೋಡುವಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಹಾಗೂ ಕರಾವಳಿ ಉತ್ಸವರು ನಮಗೆ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಬೆಳವಣಿಗೆ ಇವತ್ತು ಇಂದಿನ ದಿವಸದಲ್ಲಿ ಸಿನಿಮಾಗಳು ಬರ್ತಾ ಇವೆ ಮತ್ತು ತುಳು ಮತ್ತು ಪ್ರಾದೇಶಿಕ ಭಾಷೆಗಳಿಗೆ ಭಾರಿ ಭವಿಷ್ಯ ಇದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇವೆ ನಾನು 2 ವರ್ಷದಲ್ಲಿ ಸಬ್ಸಿಡಿ ಕಮಿಟಿಯಲ್ಲಿದ್ದೆ ಮೆಂಬರ್ ಆಗಿದ್ದೆ ಅಧ್ಯಕ್ಷನಾಗಿದ್ದೆ ನಮ್ಮ ತುಳು ಸಿನಿಮಾಗಳು ಪ್ರಾದೇಶಿಕ ಸಿನಿಮಾಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದವು ಎಲ್ಲ ಸಿನಿಮಾಗಳಿಗೆ ನಾನು ಸಬ್ಸಿಡಿಯನ್ನು ಕೊಡುವ ಹಾಗೆ ನಮ್ಮ ಕಮಿಟಿ ಕೊಟ್ಟಿತ್ತು ಮತ್ತು ನಾನು ನಿನ್ನೆ ಪುಸ್ತಕದಲ್ಲಿ ಕೂಡ ಬರೆದಿದ್ದೇನೆ 100-125 ಸಿನಿಮಾಗಳು ಇರುವಾಗ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಬರುವಂತಹ ಸಿನಿಮಾಗಳು 10ರಿಂದ 15 ಅದಕ್ಕೆ ಸಬ್ಸಿಡಿ ಕೊಡಬೇಕಂತ ಹೇಳಿ ಒಂದು ದುಃಖದ ಸಂಗತಿ ಎಂದರೆ ಇತ್ತೀಚೆಗೆ 2-3 ವರ್ಷದಿಂದ ಪ್ರಾದೇಶಿಕ ಭಾಷೆಗಳ ಸಿನಿಮಾಗಳಿಗೆ ಅಲ್ಲಿಯೋ ಇಲ್ಲಿಯೋ 1-2 ಸಿನಿಮಾಗಳಿಗೆ ಕೊಡುದು 1 ವರ್ಷದಲ್ಲಂತೂ 1 ಸಿನಿಮಾಕ್ಕೆ ಕೊಟ್ಟಿಲ್ಲ ತುಂಬಾ ಕಳವಳ ಇದು ನಾನು ನಮ್ಮ ನಿರ್ಮಾಪಕರ ಹತ್ರ ಇಲ್ಲಿ ಅವ್ರ ಹತ್ರ ಬೇರೆ ಬೇರೆ ಮೂಲದಲ್ಲಿ ಹೇಳಿದೆ ಏನಾದ್ರೂ ನಮ್ಮ ಓಟ ಸರಿ ಇಲ್ಲ ನಾವು ಎಡವಟ್ಟಿದ್ದೇವೆ ನಾವು ಸ್ವಲ್ಪ ಬಿಸಿ ಬಿಟ್ಟುಳಿಸ್ಬೇಕು ಇದು ಮಲತಾ ಇದ್ದವರನ್ನು ಯಾಕೆ ಅಂತ ಅದಕ್ಕೆ ಯಾರು ಇಲ್ಲಿ ಮುಂದೆ ಬರಲಿಲ್ಲ ಅದು ಯಾಕೆ ನನಗೆ ಗೊತ್ತಿಲ್ಲ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಸಲ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದರೆ ಮತ್ತೆ ಸಿನಿಮಾ ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಆಗ್ತಾರೆ ಅಂದ್ರೆ ಹಾಕಿದ ಹಣ ಬರುವುದಿಲ್ಲವೋ ಬೇರೆ ಏನು ನಮಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಬಿಟ್ಟುಕೊಂಡು ನಾವು ತುಳು ಕೊಂಕಣಿಯವರಲ್ಲದೆ 5 ಭಾಷೆಯ ಜನರು ನಾವು ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡು ಕರಾವಳಿ ಭಾಗದವರಿಗೆ ಖಂಡಿತವಾಗಿ ಎಲ್ಲಾ ಸಿನಿಮಾಗಳಿಗೆ ಭವಿಷ್ಯ ಇದೆ ಕೊಂಕಣಿ ಸಿನಿಮಾಗಳು ಒಳ್ಳೆ ಬರ್ತವೆ ಕೊಡವ ಸಿನಿಮಾಗಳು ನಾನು 4 ಭಾಷೆಯಲ್ಲಿ ಸಿನಿಮಾ ಮಾಡಿದ್ದೇನೆ ತುಳು ಕೊಂಕಣಿ ಕೊಡವ ಮತ್ತು ಕನ್ನಡ
ಇತ್ತೀಚೆಗೆ ಒಂದು ಬೆಳವಣಿಗೆ ಈ ಸಮಯದಲ್ಲಿ ನನಗೆ ಹೇಳ್ಬೇಕಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ನನಗೆ ಅವಕಾಶ ಇರಲಿಲ್ಲ. ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ರಾಷ್ಟ್ರದ ಪಾಲ್ಕಿ ಸಮಾನವಾದ ಒಂದು ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್, ಪುಟ್ಟಣ್ಣ ಕಣಗಾಲ್, ಡಾಕ್ಟರ್ ವಿಷ್ಣುವರ್ಧನ್. ಈ 18ರಿಂದ ಇಷ್ಟರವರೆಗೆ ಈ ಪ್ರಶಸ್ತಿಯು ಬಾಕಿ ಇತ್ತು. ಸಡನ್ ಆಗಿ 2 ಸಿನಿಮಾ 18 ಮತ್ತು 19 ಸಿನಿಮಾಗಳು ಮೈಸೂರಲ್ಲಿ ಪ್ರಶಸ್ತಿ ಕೊಡ್ತಾ ಇರುವಾಗ ಅಲ್ಲಿ ಈ 2 ವರ್ಷದ ಸಿನಿಮಾಗಳಿಗೆ 6 ಜನರಿಗೆ ಅಂದ್ರೆ 18 ಮತ್ತು 19ರ ಸಿನಿಮಾ ಬರುವಾಗ ನನ್ನನ್ನು 4 ಭಾಷೆಯ ನಿರ್ದೇಶಕ, ರಾಷ್ಟ್ರ ಪ್ರಶಸ್ತಿ ಮೊದಲನೇ ಚಿತ್ರ ಹಾಗೂ 10-20 ಪ್ರಶಸ್ತಿಗಳನ್ನು ಲೆಕ್ಕವಾಗಿಟ್ಟು ಕರಾವಳಿ ಭಾಗದ 55 ವರ್ಷದಲ್ಲಿ ಸಿಗದಂತ ಡಾಕ್ಟರ್ ವಿಷ್ಣುವರ್ಧನ್ ಪುಟ್ಟಣ್ಣ ಕಣಗಾಲ್ ಇತ್ತು. ಅದು ಆ ಕಡೆ ಈ ಕಡೆ ಆಗಿ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಬಂತು. ಇದಕ್ಕೆಲ್ಲ ಕಾರಣ ಕರ್ನಾಟಕ ಸರ್ಕಾರ, ನಮ್ಮ ಕರಾವಳಿ ಭಾಷೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ಅಭಿಮಾನಿಗಳು ಪ್ರಥಮದಲ್ಲಿ ನಾನು ನಿಮಗೆ ಅಭಿನಂದನೆಗಳಲ್ಲಿ ಸಲ್ಲಿಸಿರುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ನನ್ನ ಮನದಾಳದಿಂದ ಉಡಲದಿಗೆ ಸೌಲಭ್ಯ ಮಾತಾಡಬೇಕು. ಮತ್ತೆ ಸಬ್ಸಿಡಿ ವಿಚಾರ ಖಂಡಿತವಾದ ಎಗ್ಲ ಓಟ ಎಗ್ಲ ಪ್ರಯತ್ನವಂತೆ ಕಮ್ಮಿ ತೊಗೊಂಡಿರು ಎಗ್ಲು ಒಟ್ಟಿಗೆ ಸೇರ್ಗ ಒಂದು ಮೀಟ್ ಒಂದು ಪ್ಲಾಟ್ಫಾರ್ಮ್ ಆಗ್ಬೋಗ ఒక మాతా సినిమాలు అయితే 200 సినిమాలు కాదు, 125 సినిమాలు 200 సినిమాలు కాదు. అయితే ఎట్లా 25 సినిమాలు ಮಾಡ್ತಾರೆ. ಖಂಡಿತವಾದ ಎಗ್ಲು ಪ್ರಯತ್ನ ಮಾಡ್ತಾರೆ. ಈ ಸಾಧಾರಣ ಮಾಮೂಲಿ ಎಗ್ಲ ಊರದ MLA ಇಟ್ಕೊಂಡು ಎಗ್ಲು ಒಂದಿಚೂರು ಎಗ್ಲ ಆಕ್ಟಿವಿಟೀಸ್ ಇದಕ್ಕೆ ಖರ್ಚು ಮಾಡ್ತದ ಪ್ರಯತ್ನ ಮಾಡ್ತದ. ಸಬ್ಸಿಡಿ ಕೂಡ ಮಾಡೋ ಸಿನಿಮಾ ಕಿಕ್ಕು ಮಾಡ್ಕೊಂಡ ಭರವಸೆ ಇಟ್ಕೊಂಡು ಹಾಗೆ ಅದು ಈ ಪ್ರಯತ್ನ ಎಲ್ಲ ಮಾಡ್ಬೋಗ. 2 ಸಿನಿಮಾ ಮಾಡ್ಬೋಗ. 2 ಸಿನಿಮಾ ಜನಕ್ಕೆ ಕೊಡ್ಕ ಖಂಡಿತವಾದ 2 ಭವಿಷ್ಯವನ್ನು ಜಯಿತು. ಸೋತನ್ ಸರ್ ನಾನು ಪಟ್ಟೆಲ್ಲ ಕಡೆ ನಿಕಲು ಒಂಜಿ ಫೌಂಡೇಶನ್ ಪಾಡ್ದ ಬಿಲ್ಡಿಂಗ್ ಲಕ್ಕ ಎಲ್ಲ ಶುರು ಮಾಡ್ತಾರೆ. ಇನ್ನು ಆಯ್ತು ಮಿತ್ತ ಸುಮಾರು ಬಿಲ್ಡಿಂಗ್ ಮಲ್ಲ 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 ಒಂದು ಪೋಂದುಂಡು ಹಳೆಯ ಬೇರು ಹೊಸ ಚಿಗುರು ಅಂತ ಪಟ್ಟಿಲ್ಲ ಕಡೆ ಇನಿ ಹೊಸ ಚಿಗುರು ಅಂತ ಆರ್ಲೈನಿ ಮಲ್ಲ ಮಟ್ಟದ ಸಿನಿಮಾ ಬಂತಂದ್ರೆ ರಾಜ್ಬಿ ಶೆಟ್ರಿಗಳೊಟ್ಟಿಗೆ ಸೇರೋದಿರು. ಸೊ ಈ ಬೆಳವಣಿಗೆ ಆಯ್ತದ ವರ್ಷ ಇದೇಗ್ಲ ಮಸ್ತ್ ಖುಷಿ ಆದತ್ತು. ಇಲ್ಲ ಈ ವಿಚಾರದ ಬಗ್ಗೆ ಸುಮಾರು ದಿನ ನಡೆಸಿ ಕಾಲ ತುದು ತೋರಿಸು ಈ ಒಂದು 2 ಪಾತ್ರ ವಿನಂತಿ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕರಾವಳಿ ಉತ್ಸವದ ಭಾಗವಾಗಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಇದೆ. ಬಹಳ ಖುಷಿ ವಿಚಾರ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾವನ್ನ ನೋಡುವಂತ ಅಭಿರುಚಿಯನ್ನು ನಾವೆಲ್ಲಿ ಬೆಳೆಸ್ತೇವೋ, ಜೊತೆಗೆ ಪೋಷಿಸ್ತೇವೋ, ಅಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು, ಬಹಳ ಒಳ್ಳೆಯ ಕಥೆಗಳು ಹುಟ್ಟುವಂತ ಸಾಧ್ಯತೆ ಜಾಸ್ತಿ. ನಾನು ಕೂಡ ಇದೇ ರೀತಿ ನಿಟ್ಟೆ ಒಂದು ಪ್ರೈವೇಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು. ಆಗ್ಲೂ ಕೂಡ ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ, ಬೇರೆ ಬೇರೆ ರೀತಿಯ ಸಿನಿಮಾಗಳು, ಇಲ್ಲಿ ನಮ್ಮದೇ ಸಿನಿಮಾಗಳಿದೆ. ಇದು ಬಹಳ ಒಳ್ಳೆಯ ವಿಚಾರ. ಜೊತೆಗೆ ನಾನು ಸರ್ಕಾರಕ್ಕೆ, ಸರ್ಕಾರದ ಪ್ರತಿನಿಧಿಗಳಿಗೆ, ನಮ್ಮ DC ಅವರಿಗೆ, ಜೊತೆಗೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಅಂಡ್ ಪ್ಲಾನ್ ಮಾಡಿದಂತಹ ಯತೀಶ್ ಇರ್ಬೋದು, ಅವ್ರ ತಂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಅಂದ್ರೆ ಇದು ತುಂಬಾ ಒಳ್ಳೆ ವಿಚಾರ. ಇಲ್ಲಿ ಮೊದಲಿಂದ ಕೂಡ ಹಾಗೆ ನಮಗೆ ಯಕ್ಷಗಾನದಿಂದ ಹಿಡಿದು ಅಂದ್ರೆ ಒಂದು ಹುಲಿವೇಷ ತನಕ ಇದು ಎಲ್ಲಾ ರೀತಿಯ ನೃತ್ಯ ಪ್ರಕಾರಗಳ, ಕಥಾ ಪ್ರಕಾರಗಳ ಆಗರ ಇದು. ಆದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಎಲ್ಲೋ ಒಂದು ಮಡಿ ಅಥವಾ ಮೈಲಿಗೆ ತರ ಹಿಂದೆನೆ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ಈ ತರ ಆದಾಗ ಸಿನಿಮಾದ ಎಕ್ಸ್ಪೋಜರ್ ಸಿಕ್ಕಾಗ ಒಳ್ಳೊಳ್ಳೆ ರೀತಿಯ ಕಥೆಗಾರರು, ಒಳ್ಳೊಳ್ಳೆ ರೀತಿಯ ಸಿನಿಮಾ ಕರ್ತೃಗಳು ಇಲ್ಲಿ ಹುಡ್ತಾರೆ ಅನ್ನುವಂತ ನಂಬಿಕೆ ನಂದು. ಇದರಲ್ಲೂ ಕೂಡ ನಮ್ಮದು 2 ಸಿನಿಮಾ ಇದೆ ಅನ್ನೋದು ಬಹಳ ಖುಷಿ ವಿಚಾರ. ಬರ್ದಿರುವಂತ ನಾನು ಇನ್ವಾಲ್ವ್ ಆಗಿರುವಂತ 3 ಸಿನಿಮಾ ಇದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಸೇರಿಸಿದೆ. ಹಾಗಾಗಿ ನನ್ನ ಭಾಗ್ಯ ಇದು. ಅಂಡ್ ಮುಂದೆ ಕೂಡ ಒಳ್ಳೆಯ ಇದೇ ರೀತಿಯ ದೊಡ್ಡ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಆಗ್ಲಿ. ಅಂಡ್ ನಮ್ಮಿಂದ ಏನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಕ್ಯೂರೇಟ್ ಮಾಡೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಆ ರೀತಿಯ ಹೆಲ್ಪ್ಗಳನ್ನ ಖಂಡಿತ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ತಗೋಬಹುದು. ಯಾಕಂದ್ರೆ ನಾವು ಇಲ್ಲಿಯವರು. ಜೊತೆಗೆ ಏನಂದ್ರೆ ನಾವೆಲ್ಲರೂ ಒಂದು ನಮ್ಮ ಸಿನಿಮಾ ಕರ್ಮಿಗಳು, ಜೊತೆಗೆ ಸರ್ಕಾರ ಒಂದು ಯೋಚನೆ ಮಾಡ್ಬೇಕು ಅಂದ್ರೆ ಸರ್, ಸದ್ಯದ ಮಟ್ಟಿಗೆ ನಮಗೆ ಟೂರಿಸಂ ಬಹಳ ಚೆನ್ನಾಗಿ ನಮ್ಮ ಜಿಲ್ಲೆಗೆ ಫ್ಲೋ ಆಗ್ತಾ ಇದೆ. ಅದಕ್ಕೆ ತುಂಬಾ ದೊಡ್ಡ ಕಾರಣ ಸಿನಿಮಾ ಕೂಡ. ಹಾಗಾಗಿ ಇಲ್ಲಿ ಸಿನಿಮಾಗೆ ಇನ್ನೂ ಹಲವಷ್ಟು ರೀತಿಯ ಒಂದು ಸ್ಟುಡಿಯೋ ಸೆಟಪ್ ಗಳನ್ನ ಕಟ್ಟಬಹುದಾ ಅಥವಾ ಇನ್ನೇನ್ ಮಾಡಬಹುದು, ಅಂದ್ರೆ ಇನ್ನೂ ಜಾಸ್ತಿ ಇನ್ಕಮ್ ನಮ್ಗೆ ಇಲ್ಲಿ ರೀಜನಲಿ ಫ್ಲೋ ಆಗೋ ತರ ಏನ್ ಮಾಡ್ಬೋದು ಅಂತ ಒಂದು ಚಿಂತಿಸಿದ್ರೆ, ಆದ್ರೆ ಅದು ತುಂಬಾ ಅಂದ್ರೆ ಬರೀ ಹೆಸರಿಗಷ್ಟೇ ಒಂದು ಪ್ರಾಜೆಕ್ಟ್ ಆಗದೆ ಇಲ್ಲಿನ ಜನಗಳಿಗೆ ಕೆಲಸವನ್ನ ಜನರೇಟ್ ಮಾಡುವಂತ ಪ್ರಾಜೆಕ್ಟ್ ಆಗ್ಬೇಕು. ಅಂಡ್ ತುಳು ಸಿನಿಮಾಗಳು ಇನ್ನಷ್ಟು ಉನ್ನತಿಗೆ ಬರ್ಬೇಕು ಅಂತ ನಾನು ಯಾವಾಗ್ಲೂ ಬೇಡ್ಕೊಳ್ತೀನಿ. ಅಂಡ್ ನಮಗೆ ಸಾಧ್ಯ ಆದ್ರೆ ಯಾವತ್ತು
ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ನಾವು ಕಾಯ್ತಾ ಇದ್ದೀವಿ ಲೈಟ್ ಆಫ್ ದ ಫಿಲ್ಮ್ಸಿಂದ. ಬಟ್ ಸ್ವಲ್ಪ ಕಷ್ಟದ ವಿಚಾರ, ಯಾಕಂದ್ರೆ ಮಾಡಿದ್ರೆ ತುಂಬಾ ಸಣ್ಣ ಬಜೆಟ್ ಅಲ್ಲಿ ಮಾಡಬೇಕು, ರಿಕವರ್ ಆಗಬೇಕು, ತುಂಬಾ ಜನಗಳಿಗೆ ಆ ಸಿನಿಮಾ ಸ್ಫೂರ್ತಿ ಆಗಬೇಕು, 10ರಲ್ಲಿ 11 ಆಗಬಾರ್ದು ಅಂತ ನಮಗೂ ಇರುವಂತ ಆಸೆ. ಹಾಗಾಗಿ ಎಲ್ಲಾ ಪ್ರಯತ್ನಗಳು ನಮ್ಮಿಂದ ಇರುತ್ತೆ. ಅಂಡ್ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ವಂದನೆಗಳು, ಎಲ್ಲಾ ಸಿನಿಕರ್ಮಿಗಳ ಕಡೆಯಿಂದ. ಬಟ್ ಇನ್ನೂ ತುಂಬಾ ಕೆಲಸಗಳಾಗ್ಬೋದು. ಸೊ ಆ ಎಲ್ಲಾ ಕೆಲಸಗಳಿಗೆ ನೀವು ಜೊತೆ ಆದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ನಮ್ಮ ಒಂದು ಏನು ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿರ್ಮಾಪಕರು, ಕಲಾವಿದರು, ತುಳು ಕಲಾವಿದರಿಗೆ ನನ್ನ ಲೈಫ್ 1971 ಇನ್ನೊಂದು ಸುಳ್ಳು ಪಿಕ್ಚರ್ ಬಂದಾಡಿಸಿ ಈ ಮುಟ್ಟಲ್ಲೇ ನನ್ನ ಲೈಫ್ ನನ್ನ ಕನೆಕ್ಷನ್ ತುಳು ಫಿಲ್ಮ್ ಇಂಡಸ್ಟ್ರಿಗೆ ನಡ್ಕೊಂಡೇವೆ. ಆಯ್ತು ನೋಡಿ, ಎಲ್ಲೋ ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಬಂದೆ, ಫಿಲ್ಮ್ ಪ್ರೊಡ್ಯೂಸ್ ಬಂದೆ. ನಿರ್ಮಾಪಕರ ಸಂಘ ಸ್ಥಾಪಕ ಅಧ್ಯಕ್ಷ ಆದ 2 ವರ್ಷ ಪಡೆಯಿರಿ. ಎಲ್ಲ ಪಾಯಿಂಟ್ ದಾದ ಪಡೆದಾಗ ಇನ್ನೇ ದಾದ ಅಂತ ಪಡೆದಾಗ ಹಿಂದಿ ಫಿಲ್ಮ್ ಸ್ಪಿರಿಟ್ ಬರೋದು ಹೋಗ್ಲ ಕ್ಲಿಕ್ ಆಗ್ಬೇಕು, ಜನರು ಕೂತಿರುತ್ತೆ. ದಾದ ದಾಯಕ ಪ್ರಾಬ್ಲಮ್ ಒಚ್ಚಿನ ಪಡೆದಾಗ ಸುಮ್ಮನೆ ದಾದ ಅಂತ ಪಡೆದ ಸುಮ್ಮನೆ ಹೊಡೆದ ಥಿಯೇಟರ್ ಸಿಕ್ಕಿ ಇದನಿಗೆ ಥಿಯೇಟರ್ ಸಿಕ್ಕಿ ಆದ್ರೆ ನಂಗೆ ಭಾರಿ ಭಂಗ ಹೋಗಿ ಕೊಟ್ಟು ಮಲ್ಟಿಪ್ಲಸ್ ತಗೊಂಡು ಪ್ರಾಬ್ಲಮ್ ಪಡ ಮಲ್ಟಿಪ್ಲಸ್ ತಗೊಂಡು ನಂಗೆ ಪರ್ಸೆಂಟ್ ಕಮ್ಮಿ ಆಗ್ಬಿಟ್ಟು ಕಂಪನಿ ಅವು ಅಂದು ಪಡ್ತಾಂಡ ಐಕೊಂದು ಪ್ರಾಪರ್ ಆಗಿ ಕೊಂಚ ಅಸೋಸಿಯೇಷನ್ ತುಳು ಸಂಘ ಉಂಟು. ಆ ಸಂಘ ನನ್ನ ಅಂತ ರಿವೈವ್ ಆದ ತುಳು ಸಿನಿಮಾ ಬೋರ್ಡ್ ಪೂರಾ ಬೇರೆ ಆ ಸಂಘ ಬರ್ಕೊಂಡು ಅಂತೆ ಪ್ರತಿ ವರ್ಷ ಕರಾಳ ಉತ್ಸವ ಕೊಟ್ಟು ನಮ್ಮ ಸೇರಿ ವಿಜಯವಾಡ ನಡಪಡಿದ್ದು ನಾನು ಕೇಳಿ ನಡಪಾಗ ಐದೊಟ್ಟಿಗೆ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಜೊತೆಗೆ ಸೇರುವುದು ಮತ್ತೊಂದು ಅಧ್ಯಕ್ಷರು ಧನರಾಜ್ ಸರ್ ವೇದಿಕೆ ಅಧ್ಯಕ್ಷರನ್ನೆಲ್ಲ 2 ಪಾತ್ರ ಮಾತಾಡಿದ್ದಾರೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಂತದಲ್ಲಿ ಮಂಗಳೂರಲ್ಲಿ ನಮ್ಮ ತುಳು ನಿರ್ಮಾಪಕರ ಒಂದು ಸಂಘದ ವತಿಯಿಂದ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಮಾಡಿರ್ತಾರೆ. ಇದಕ್ಕೆ ಮುಖ್ಯವಾಗಿ ಇಷ್ಟು ವರ್ಷದಿಂದ ಬಂದು ಇಷ್ಟು ತನಕ ನಮಗೆ ಈಡೇರಿರಲಿಲ್ಲ ಉತ್ಸವ. DC ಅವರು ಮತ್ತು ನಮ್ಮ ADC ಈಗ ಅವರು ಸ್ಮಾಲ್ ಸಿಟಿ MD ಆಗಿದ್ದಾರೆ ಸಂತೋಷ್ ಕುಮಾರ್ ಅವರು, ಅವರಿಂದ ನಮಗೆ ಕರಾವಳಿ ಉತ್ಸವಕ್ಕೆ ಪ್ರಥಮವಾಗಿ ಇವತ್ತು ಈ ಕಾರ್ಯಕ್ರಮ ಆಗಲು ಆಗಿದೆ. ಅವರಿಗೆ ನನ್ನ ನಿರ್ಮಾಪಕ ಸಂಘದಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ನಿರ್ಮಾಪಕ ಸಂಘದ ಜಾಯಿಂಟ್ ಸೆಕ್ರೆಟರಿ ಆದ ಸಚಿನ್ ಮತ್ತು ಯತೀಶ್ ಬೈಕಂಪಾಡಿ ಇದಕ್ಕೆ ಫುಲ್ಲು ಸಹಕರಿಸಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಇನ್ನು ಮುಂದೆ ವರ್ಷ ಇದೇ ಕರಾವಳಿ ಉತ್ಸವದಲ್ಲಿ ಈಗ ನಮ್ಮ ಒಟ್ಟಿಗೆ ಇಷ್ಟೊತ್ತಿಗೆ ಒಂದು 100-150 ಫಿಲ್ಮ್ ಆಗ್ತಾ ಬಂದಿದೆ. ಎಲ್ಲರ ಸಿನಿಮಾವನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಅರ್ಜೆಂಟಾಗಿ ಈಗ 18 ಸಿನಿಮಾ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಎಲ್ಲ ಸಿನಿಮಾವನ್ನು ನಾವು ಕರಾವಳಿ ಉತ್ಸವ ಟೈಮಲ್ಲಿ ಹಾಕ್ತೀವಿ. ಈಗ ಇದು ತುಳು ನಿರ್ಮಾಪಕ ಸಂಘದಿಂದ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾದೇಶಿಕ ಚಲನಚಿತ್ರ ಅಂತೇಳಿ ಮಾಡಿ ಎಲ್ಲ ಭಾಷೆಗಳಿಗೆ ಆದ್ಯತೆ ಕೊಟ್ಟು ರಿಚರ್ಡ್ ಕಾಸ್ಟ್ಲಿ ಹೇಳಿದರು. ಅದೇ ರೀತಿ ರಾಜೇಶ್ ಶೆಟ್ಟಿ ಸಹ ಹೇಳಿದ್ದಾರೆ. ಹಾಗೂ ಇಲ್ಲಿ ಹೇಳಿದ ನಮ್ಮ ವಿಜಯ್ ಕುಮಾರ್ ಕೊಡೇಲ್ಬೆ ಅವರಿಗೆ ಸಹ ಸ್ವಾಗತ ಬಯಸಿ, ಪ್ರಕಾಶ್ ಮಾಡಿ ಅವರಿಗೆ ಸಹ ಸ್ವಾಗತ ಬಯಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ಸೇರಿದಂತಹ ಎಲ್ಲ ನಮ್ಮ ಅತಿಥಿಗಳಿಗೆ ನಾವು ನಮ್ಮ ಧನ್ಯವಾದ ತಿಳಿಸುವಂತ ಸಮಯ. ನಮ್ಮ ಜಾಯಿಂಟ್ ಸೆಕ್ರೆಟರಿ ಸಚಿನ್ AS ಹಾಗೆ ಶಾಮೀಲ್ ಬಗೇರ ಜೊತೆಗೆ ಸೇರಿಕೊಂಡಿದ್ರ ಹಿಂದೆ ಬಹಳಷ್ಟು ದಿವಸಗಳಿಂದ ದುಡಿತಾ ಇದ್ದಾರೆ. ಹಾಗಾಗಿ ಅವರು ನಿಮಗೆ ಯತೀಶ್ ಬೈಕಂಪಾಡಿ ಅವರು ಕೂಡ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಕೂಡ ನಡೀತಾ ಇದೆ. ಯಾಕಂದ್ರೆ ಅವರು ಇವರಿಬ್ಬರನ್ನ ಗಾಡಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದು ಇದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರೆಲ್ಲರೂ ಜೊತೆಗೆ ಸೇರಿ ನಮ್ಮ ಕಡೆಯಿಂದ ಧನ್ಯತೆಯನ್ನು ಅರ್ಪಿಸುವಂತದ್ದು. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಇವತ್ತಿನ ಈ ಸುಂದರವಾದಂತಹ ಕ್ಷಣವನ್ನು ನಾವು ಯಾವತ್ತೂ ಕೂಡ ಬೆಳಕು ಹಾಕಿಕೊಳ್ಳಬೇಕು. ಇದು ನಮ್ಮ ನೆನಪಿನ ಅಂಗಳದಲ್ಲಿ ಹೀಗೆ ಉಳಿಯಬೇಕು. ಇನ್ನು ಮುಂದಕ್ಕೂ ಕೂಡ ಇಂತಹ ಪ್ರಯತ್ನಗಳು, ಇಂತಹ ದೊಡ್ಡ ಕೆಲಸ ಕಾರ್ಯಗಳು ನಡೀತಾ ಇರಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಹೃದಯಾಂತರಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ಸಂತೋಷ್ ಸರ್ ಹಾಗೆ ಅವರ ಇಡೀ ತಂಡಕ್ಕೆ ನಮಗೆ ಮತ್ತಷ್ಟು ಬಲವನ್ನು ತುಂಬಿದ್ದಕ್ಕಾಗಿ ನಾವು ಅವರಿಗೆ ಜೋರಾದ ಚಪ್ಪಾಳೆ ಅಭಿನಂದನೆ ಕೂಡ ನಾವೆಲ್ಲರೂ ಕೈ ಜೋಡಿಸಿ ಸೇರಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ. ಜೊತೆಗೆ ಸರ್ಕಾರವು ಕೂಡ ಜಿಲ್ಲಾಡಳಿತ ಕೂಡ ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಇದು ಒಂದು ಅದ್ಭುತವಾದಂತಹ ಬೆಳವಣಿಗೆ. ಇನ್ನು ಮುಂದಕ್ಕೆ ಇಂತಹ ಅಭೂತಪೂರ್ವ ಯಶಸ್ವಿ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಬೇಕಾಗಿದೆ. ಅದು ಖಂಡಿತವಾಗಿ ನಡೆಯುತ್ತೆ ಅಂತ ಹೇಳಿಕೊಳ್ತಾ 18 ಸಿನಿಮಾಗಳು, ಅದರಲ್ಲಿ ಒಂದಷ್ಟು ಸಿನಿಮಾಗಳ ನಿರ್ಮಾಪಕರು ಇಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಸ್ಮರಣಿಕೆಯನ್ನ ನೀಡಿ ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ. ಅವರ ಸಿನಿಮಾವನ್ನು ಕೊಡುವಂಥದ್ದು ಕೂಡ ನಮಗೆ ಬಹಳ ದೊಡ್ಡ ಮಟ್ಟಿನ ಸಹಕಾರ. ಸೊ ಹಾಗಾಗಿ ಸುಲೂತ ಸಿನಿಮಾ ನಮಗೆ ಅಂತ ಕೊಟ್ಟಿರ್ತೀವಿ ಕೂಡ ಆಯ್ತ ನಿರ್ಮಾಪಕರು ಉದಯಾನಂದ್ ಸರ್ ಮೂಲಕ ದಯಮಾನದ ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ತಗೊಂಡು ಸಿನಿಮಾದಲ್ಲೇ
ಅಂಚನೆ ತುಳು ಸಿನಿಮಾದ ಒಟ್ಟೊಟ್ಟಿಗೆ ಐತ ದಾಖಲೆಯನ್ನು ಬರೆಯುವುದು ಅವನೇ ದುಂಬಾಲು ನಮಗೋಲ ತಿರುಗಬಹುದಾಯ್ತು ಒಂದು ಇತಿಹಾಸ ತೋಡುದನ್ನ ತಮ್ಮ ಲಕ್ಷ್ಮಣ್ ಸರ್ ಒಂಜಿ ಮಲ್ಲ ಮಟ್ಟದ ನಾಯಕರು ಸೊಮ್ಮೆ ಸಂದಾಯ ಮಾಡ್ಕೊಡೋರೆಲ್ಲ ವೇದಿಕೆಗೆ ಎದುಕೊಂಡಿಲ್ಲ ಅದರ ಈ ಕೃತಿತ ಮುಖಾಂತರ ಪ್ರತಿ ವಿಚಾರಗಳನ್ನ ಆ ದಾಖಲೆ ಒಂದು ಬರೋದಿಲ್ಲ ಅವರ ಪುಸ್ತಕಗಳ ಮುಖಾಂತರ ಎಲ್ಲ ಸಿನಿಮಾಗಳ ಬೆಳವಣಿಗೆಗಳನ್ನ ಆಗು ಹೋಗುಗಳನ್ನ ಅವರು ದಾಖಲೆಯನ್ನಾಗಿ ಇಟ್ಟಿಸಿಕೊಂಡು ಮುಂದಿನ ಪೀಳಿಗೆ ಕೂಡ ಅದೊಂದು ದೊಡ್ಡ ಒಂದು ರೀತಿಯಲ್ಲಿ ಕೈಬಿಡಿ ಅಂತ ಹೇಳ್ಬೋದು. ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅಂಚನೆ ಸಿನಿಮಾರು ಒಂದು ರೀತಿ ಜನಕ್ಕೆ ಮುಟ್ಟೋದಂತ ಐಕ್ ಮುಖ್ಯವಾದ ಬೋರ್ಡ್ ಮಾಧ್ಯಮ ನಮ್ಮೊಟ್ಟಿಗೆ ಬಹಳ ಜಗನ್ನಾಥ್ ಶೆಟ್ಟಿ ದಯಮಟ್ಟು ವೇದಿಕೆಗೆ ಬರಲು ಮನ್ನಾಗ ಆರು ಮಾಧ್ಯಮದೊಟ್ಟಿಗೆ ಇದ್ದು ತುಳು ಸಿನಿಮಾದ ಮಲ್ಲ ಮಟ್ಟದ ಒಂದು ಸಹಕಾರ ಬರೋದು ಬೈದಿದೆ ಆದರೆ ಒಂದು ಜೋಡದ ಕೈತಾಟಿದ ಒಂದು ಸೊಮ್ಮೆ ಸಣ್ಣ ಮತ್ತೊಂದು ಸ್ಮರಣಿಕೆಯನ್ನು ಬರೋದು ವೇದಿಕೆ ವಿನಂತಿ ಬಂದೊಂದಿಲ್ಲ. ಒಂದು ಕುಡಲಿ ಸಿನಿಮಾ ನಮ್ಮ ತೂರು ನಾವು ಚಂಡಿಕೋರಿ ಐತ ನಿರ್ಮಾಪಕರು ಸಚಿನ್ ಎಸ್ ವೇದಿಕೆ ಅನೇಕ ಸ್ಮರಣಿಕೆಯನ್ನು ಕೊಡ್ತು ಅರ್ನ ಸಿನಿಮಾ ಏಕೆಲ್ಲ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ವಾದನ ದುಂಬುದಿಯ ಸಹಕಾರ ಕೊಡ್ತೇನೆ ಕರೆಗೆ ಸ್ವಲ್ಪ ಸಾಧ್ಯ ಆಯ್ತೊಟ್ಟಿಗೆ ಇದಕ್ಕೆ ಮಾತ್ರ ಗೊತ್ತು ಕಾಳೆ ರಾತ್ರಿ ಬೈಯ ಪೂರ ದುವೆ ಬೈಯಲ್ಲ ನನಗೆ ಜೋಡದ ಕೈ ತಾಟಿ ಬರೋಣ ಅಲ್ಲ ಬೇರೆ ಬರೀ ನೀರು ನೆಟ್ಟೆ ಉಳ್ಳೆ ನನಗೆ ಹೋಗಿ ಸ್ವಲ್ಪ ಸಾಧ್ಯ ಮಾತಾಡೋದಿಲ್ಲ. ಒರೆಯರ್ಧನಿ ಹೆಸರು ದಾಖಲೆ ಬರೆಯ ಚಿತ್ರ ಸಿನಿಮಾ ಬಹುಶಃ ಮಾತೆಲ್ಲ ಸಿನಿಮಾ ಮಾತ್ರ ಪಿದರೋಡಾಡ ಅವಲೋನಿ ಸಿನಿಮಾ ಕಾರಣ ವಿಜಯಣ್ಣೆ ವೇದಿಕೆ ಉಳ್ಳರು ಅರೆ ಒಂದು ಜೋಡದ ಕೈ ಸಿನಿಮಾಗ ಮಾತ್ರ నాకు ಮಾತ್ರ ಈಗ ಗೊತ್ತು ಈ ಅರ್ಥ ಬಗ್ಗೆ ಪಂಡ್ರ ಬಾಯ್ ಅಂದ ಮೊದಲ ಕಥೆಗಳು ಬಟ್ ಹಿ ಇಸ್ ಬೀಟ್ somebody who is being very strong and make ಒಂದೇ ತೊಂದಿ ದಿನ ನಮ್ಮ ಆ ಬೋಲ್ದು ತೂಪ ನಾವು ಅನಿಸ್ತಿನ ಆಸೆ ಅದು ನಾವು ಕಲ ನಿಜ ಆ ನಿರ್ಮಾಪಕನಿಗೆ ರಂಗ ಸಾರಥಿಗೆ ಜೋಡದ ಕೈತಾಳದ ಒಟ್ಟಿಗೆ ಸ್ಮರಣಿಕೆ ನಮ್ಮ ಮುಖಾಂತರ ಸೊಳ್ಳೆ ಸಂದಾಯ ಮಾತೊಂದಿಲ್ಲ. ವಾರ್ತಾಗಳಿಗೆ ಆದರ್ಶ ಸರ್ ಜೊತೆ ದಯಮತ್ತದೆ ವೇದಿಕೆಗೆ ಬರ್ತದೆ ಎಂಗಳ ಸ್ಮರಣಿಕೆ ಪಡೆಗಳು ಮತ್ತೊಂದಿರಿಗೆ ಎಂಗಳ ಸೊಳ್ಳೆ ಸಂದಾಯ ಮತ್ತೊಂದು ಸರ್ ನಿಖಲ್ ಈ ಕೊಡುಗೆಲ್ಲ ಮಲ್ಲ ಮಟ್ಟುಂಟು ಸೊ ನಿಖಲೆ ಎಸ್ ಒಟ್ಟು 11వ ಸಿನಿಮಾ ಏಸ ಅಂಡಿಗೋರಿ ಮಿಸ್ಟರ್ ಒರಿಯರ್ ಸರ್ ಸೂ ಫ್ರಮ್ ಸೋ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅದರೊಟ್ಟಿಗೆ ಪಿದಾಯಿ ಪಿಲಿಬೈ ಯಮನಕ್ಕ ಮೀರಾ ಗಿರ್ಗಿಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊರಮ ಬ್ಯಾರಿ ದವಕ್ ಐಸ ಉಜ್ವಾಡು ದಸ್ಕತ್ ಗರುಡ ಗಮನ ವೃಷಭ ವಾಹನಾಚರಣೆ ಕುಳಿದವರು ಕಂಡಂತೆ ಇತ್ತ ಶುರುವಾಯಿನ ಶೋ ನನ್ನ ಪರ್ವಾಚರಣೆ ಮಾಡಬಹುದಲ್ಲ ನಿಖಲ್ ಮಾತೆಲ್ಲ ಸಾಕಾರದೊಟ್ಟಿಗೆ ನನಾತು ಜನಕ್ಕೆ ಒಟ್ಟು ಸೇರ್ಪಡೋದು ಈ ಕಡೆ ವಿನಂತಿ ಮತ್ತೊಂದು ಲೆಟ್ಸ್ ಬಿಗಿನ್ ದ ಶೋ. ಥ್ಯಾಂಕ್ ಯು ವೆರಿ ಮಚ್ ವೇದಿಕೆ ಪೂರ್ವ ಅತಿಥಿ ಒಟ್ಟು ಸೇರಿದ ಮಾತ ತುಳು ಸಿನಿಮಾ ವೆರಿ ವೆರಿ ಮಚ್ ಅಂಚನೆ ಮಾಧ್ಯಮದ ಮಿತ್ರರಿಗೆ ಸೌಲಭ್ಯ ಮಾತನಾಡುವುದು.